ರಾಜ್ಯ ಮತ್ತು ನಗರದ ಆಡಳಿತದಲ್ಲಿ ಪರ್ಸೆಂಟೇಜ್ ಸರ್ಕಾರವಿದೆ. ಸರಿಯಾಗಿ ಘನತ್ಯಾಜ್ಯ ನಿರ್ವಹಣೆ ಮಾಡದೆ ಜನರ ಮೇಲೆ ಬರೆ ಎಳೆದಿದೆ ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ಪ್ರತಿಪಕ್ಷದ ನಾಯಕ ಎಸ್ಸಿ ವಿನಯರಾಜ್ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮಂಗಳೂರು ಪಾಲಿಕೆ ಘನತ್ಯಾಜ್ಯ ನಿರ್ವಹಣೆಗೆ ಸಾಕಷ್ಟು ಹಣ ಖರ್ಚು ಮಾಡುತ್ತಿದೆ. ಆದರೆ ಅದರ ನಿರ್ವಹಣೆಯ ಕೊರತೆ ಎದ್ದು ಕಾಣುತ್ತಿದೆ. ಮಂಗಳೂರು ನಗರ ಸ್ವಚ್ಛ ಮಂಗಳೂರು ನಗರವಾಗಲು ಹಗಲು ರಾತ್ರಿ ದುಡಿದ ಶ್ರೀರಾಮಕೃಷ್ಣ ಮಠದ ಮೇಲೆ ಸದ್ಯ ಪಾಲಿಕೆ ಗದ ಪ್ರಹಾರ ಮಾಡುತ್ತಿದೆ. ಘನತ್ಯಾಜ್ಯ ನಿರ್ವಹಣೆಯನ್ನ ಕಡಿಮೆ ವೆಚ್ಚದಲ್ಲಿ ನಿರ್ವಹಿಸುವೆ ಎಂದು ಸ್ಥಳೀಯ ಸಂಸ್ಥೆ ಮುಂದೆ ಬಂದರೆ ಬಿಜೆಪಿಯವರು ರಾಮಕೃಷ್ಣ ಮಠವನ್ನ ಕಡೆಗಣಿಸಿದ್ದಾರೆ. ಕಾರ್ಪೊರೇಟ್ ಕಂಪನಿಯವರಿಗೆ ಹೊರಗುತ್ತಿಗೆ ನೀಡಿ ಕಿಕ್ ಬ್ಯಾಕ್ ಪಡೆಯುವ ಹುನ್ನಾರ ನಡೆಯುತ್ತಿದೆ. ಕೂಡಲೇ ಪಾಲಿಕೆಯಲ್ಲಿ ಸಭೆ ಕರೆದು ರಾಮಕೃಷ್ಣ ಮಠದ ಸಂಸ್ಥೆಗೆ ಘನತ್ಯಾಜ್ಯ ನಿರ್ವಹಣೆಯನ್ನ ನೀಡಲಿ ಎಂದು ಆಗ್ರಹಿಸಿದರು. ಇವತ್ತು 2 ಸಲ ಇಲ್ಲಿಯ ಇಬ್ಬರು ಶಾಸಕರು, ಮಹಾಪೌರರು, ಸಚೇತಕರು, ಮೂಡಾ ಚೇರ್ಮನ್, ಅಧಿಕಾರಿ ವರ್ಗ, ಡಿಸಿ ಇವರ ಎಲ್ಲರ ಜೊತೆಗೆ ಇದೇ ರಾಮಕೃಷ್ಣ ಮಠದ ಏನೋ ಒಂದು ಸಲಹೆಯಲ್ಲಿ ನಡೆಯುವಂತ ಏನು ಮ್ಯಾಂಗ್ಳೂರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನಿದೆ, ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕಂಪನಿ ಏನಿದೆ, ಅದು ಸಭೆಯನ್ನ ನಡೆಸಿ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈಗ ನೀವು ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ನೀವು ಎಷ್ಟು ಕೊಡ್ತಾ ಇದ್ದೀರಿ, ನೀವು ಅಷ್ಟೇ ನಮ್ಗೆ ಕೊಟ್ರೆ ಸಾಕು. ಅದು ಈ ವರ್ಷ 5 ವರ್ಷದ ಅವಧಿಗೆ ಈ ಮಂಗಳೂರು ಮಹಾನಗರ ಪಾಲಿಕೆ 60 ವಾರ್ಡಿನ ಈ ನಿರ್ವಹಣೆ ಮಾಡಲಿಕ್ಕೆ ನಮ್ಗೆ ಕೊಡಿ. ಕಸವನ್ನ ನಾವು ಎತ್ಕೊಂಡು ನಾವು ಹೋಗ್ತೇವೆ, ಟ್ರಾನ್ಸ್ಪೋರ್ಟ್ ಕೂಡ ಲ್ಯಾಂಡ್ ಫಿಲ್ಗೆ ನಾವು ಮಾಡ್ತೇವೆ. ಅಲ್ಲಿ ನಾವು ಅದು ನಿರ್ವಹಣೆ ಮಾಡಿ ನಿಮ್ಗೆ ನಾವು ಅದರಿಂದ ಹೊರೆಯಾಗದಂತ ರೀತಿಯಲ್ಲಿ 2ನೇ ವರ್ಷಕ್ಕೆ ನಿಮ್ಮ ವೆಚ್ಚವನ್ನ ಪುನಃ ಕಡಿಮೆ ಮಾಡ್ತೇವೆ, 3ನೇ ವರ್ಷಕ್ಕೆ ಪುನಃ ಕಡಿಮೆ ಮಾಡ್ತೇವೆ. 5 ವರ್ಷ ಅವಧಿ ನಮ್ದು ಮುಗಿಯುವಾಗ ನಿಮ್ಮ ಮೇಲೆ 0 ಹೊರೆ ಆಗುವಂತ ರೀತಿಯಲ್ಲಿ ನಾವು ನಿಮ್ಗೆ ಲಾಭದಾಯಕ ಉದ್ಯಮವನ್ನಾಗಿ ನಾವು ಇದನ್ನ ಪರಿವರ್ತನೆ ಮಾಡಿ ಕೊಡ್ತೇವೆ ಅಂತ ಇವರು ಅಷ್ಟು ಖಂಡಿತವಾಗಿ ಇವತ್ತು ಹೇಳ್ತಾ ಇರುವಾಗ, ಇವತ್ತು ಮುಜರಾಯಿ ಇಲಾಖೆ ಬೇರೆ ಬೇರೆ ಸಂಸ್ಥೆಗಳು MRPಯಲ್ಲೂ ಇಂಥ ಸಂಸ್ಥೆಗಳು ಅವರಲ್ಲಿ ಕಾಡಿ ಬೇಡಿ ನಮ್ದನ್ನ ವಿಲೇವಾರಿ ಮಾಡಿ ಅಂತ ಹೇಳುವಂತ ಒಂದು ಸಂದರ್ಭದಲ್ಲಿ ಮಂಗಳೂರು ನಗರದಲ್ಲಿ ಇದು ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಏನು ಕಂಪೋಸ್ಟಿಂಗ್ ವ್ಯವಸ್ಥೆ ಏನಿದೆ ಇದಕ್ಕೆ ಪೇಟೆಂಟ್ ಅನ್ನ ತಗೊಂಡಿದ್ದಾರೆ.